ಐಕ್ಯಾಗೆ ಬಂದದ ನೀವು ಹೇಳ್ಬೇಕು. ಎಲ್ಲದೂ ಬೇಕು. 30,000 40,000 ಅಭಿಪ್ರಾಯ. ಇವ್ರು ಆಲ್ರೆಡಿ ಬಂದಿದ್ದಾರೆ, ನಾನು ಫಸ್ಟ್ ಟೈಮ್ ಬಂದಿದ್ದೆ. ಯಪ್ಪ ನೀವು ಯಾವ ಐಕ್ಯಾಗಿ ಹೋಗಿ ಬಂದದ್ದು? ಈ ತರದ್ದೇ ಇತ್ತು. ಈ ತರದ ಐಕ್ಯ. ಎಲ್ರಿಗೆ ಸ್ವಾಗತ ಸುಸ್ವಾಗತ ನಮ್ಮ ಹೊಸ ವ್ಲಾಗ್. ನಾವು ಈಗ ಹೊರಟಿದ್ದು, ಎಲ್ಲಿ ಹೊರಟಿದ್ದು ನಾವು? ನೀವೆಂತ ಮಾಡುದಂತ ನೀವು? ಏನ್ ಚಲೋ. ನಾವೀಗ ಹೋಗುದು. ಬಿಸಿಲು ನೋಡಿ ಬ್ಯಾಂಗ್ಳೂರಲ್ಲಿ ಎಂತ ಬಿಸಿಲು ಮಾರಶ್ಯ, ಹೊರಗಡೆ ನೋಡ್ಲಿಕ್ಕೆ ಆಗುದಿಲ್ಲ, ಅಷ್ಟು ಬಿಸಿಲು. ಮಳೆ ಸಹ ಇಲ್ಲ, ಎಂತ ಸಹ ಇಲ್ಲ ಬೆಂಗಳೂರಲ್ಲಿ. ಟ್ರಾಫಿಕ್ ಒಂದುಂಟು ಅಷ್ಟೇ. ಹಸಿ ಮೀನು ಒಣಗಿಸಬಹುದು. ಹೌದು, ಅಷ್ಟು ಬಿಸಿಲು, ಅಷ್ಟು ಬಿಸಿಲುಂಟು ಇಲ್ಲಿ. ನಿಮ್ದೇನು ಅಭಿಪ್ರಾಯ ಬಿಸಿಲ್ ಮೇಲೆ? ಇವತ್ತು ಕನ್ನಡ ಬ್ಲಾಗ್ ಮಾರೆ, ತುಳು ಅಲ್ಲ. ಎಂತ ಸಹ ಮಾತಾಡುದೇ ಇಲ್ಲ ಮಾರಿ. ಹೌದು, ಸ್ವಲ್ಪ ಕಲಿಬೇಕು ಮಾತಾಡ್ಲಿಕ್ಕೆ. ನೋಡು ನಾವೆಷ್ಟು ಮಾತಾಡ್ತೇವೆ ಮಾತು ಬರಲ್ಲ. ಹೌದು ಅಷ್ಟೇ, ಗೊತ್ತಾಯ್ತಾ? ನಾವು ಎಲ್ಲಿಗೆ ಬಂದದ್ದು? ಐಕ್ಯಾಗೆ ಬಂದದ. ಐಕ್ಯ ಈ ಸೆಟಪ್ಗೆ 2 ಲಕ್ಷಗೆ ತೆದೋನವರ ಭಯಂಕರ. ಅಮ್ಮ ಕಾಸ್ತಾರಿ, ಅಮ್ಮಡ ಫುಲ್ ಕಾಸು. ಏನ್ ಸೈಡೆಗೆ ಬರ್ತಾನ ಇಲ್ಲಿ ಕಟ್ನಾಗ? ಐಸ ಬರ್ತಾನ ಇಡೆಗೆ ಇಲ್ಲಿ ಕಟ್ನಾಗ? ಎಂತ ಒಂದು ಲಾವ ಇದು ಸಾಕ್ಬೋದಾ? ಎಂತ ನೀವು ಹೇಳುದಿಲ್ಲ, ನೀವು ಹೇಳ್ಬೇಕು. ಎಲ್ಲದೂ ಬೇಕು. ನೀವೆಂತ ಹೇಳ್ತೀರಿ? ನೋಡುವಾಗ ಖುಷಿ ಆಗ್ತದೆ, ಮತ್ತೆ ಕ್ವಾಲಿಟಿ ಹೇಗೆ ಅಂತ ಗೊತ್ತಿಲ್ಲ. ಅದೇ ಕ್ವಾಲಿಟಿ ಹೇಗಂತ ಗೊತ್ತಿಲ್ಲ, ಮಾಡುವಾಗ ಗೊತ್ತಾಗ್ತದೆ. ಏನ್ ಮಾಡುವಾಗ ಗೊತ್ತಾಗ್ತದೆ, ಮನೆ ಕಟ್ಟುವಾಗ ಗೊತ್ತಾಗ್ತದೆ. ಟೇಬಲಿಗೆಲ್ಲ 30,000 40,000 ಎಲ್ಲ ಇರ್ತದೆ. ನಿಮ್ದು ಅಭಿಪ್ರಾಯ ಎಂತ? ನೀವು ತಗೋತಿರೋದಲ್ಲ? ಅವರು ಬರೀದಲ್ಲ, ನಾನು ಸಹ ಬರೀತೀನಿ, ಕೋಟಿ ಬರೀತೀನಿ. ಹೌದು, ಕ್ವಾಲಿಟಿ ಮೇಲೆಲ್ಲ ಕ್ವಾಲಿಟಿ ಡಿಪೆಂಡ್. ಸ್ನಾನ ಮಾಡಿ ಉಜ್ಲಿಕ್ಕೆ, ಮೇ ಹೊರಸ್ಲಿಕ್ಕೆ ಅಲ್ಲ, ಮೇ ಕ್ಲೀನ್ ಮಾಡ್ಲಿಕ್ಕೆ. ಅದು ತಿಕ್ಕುವಾಗ ಚೆನ್ನ ಹೋಗುದಿಲ್ಲ, ಜೋರಾಗಿ ಅದು ಯೂಸ್ ಮಾಡಿ ನೋಡು ಹೋಗುತ್ತೆ ಇಲ್ವ ಅಂತ. ಗೊತ್ತಿಲ್ಲ, ನೋಡ್ಬೇಕು. ನನ್ಗೇನು ನಾವು ಫಸ್ಟ್ ಸುತ್ತು ಅಲ್ಲ ಮತ್ತೆ ನೀವೆಂತದ ಅಲ್ಲಿ ಪಾಸ್ ಆಗ ಎಂತ ಎಂತ ಮಾಡುದು? ಪೆಟ್ರೋಲ್ ಇಲ್ಲ ಅದ್ರಲ್ಲಿ. ಹೇಗುಂಟು ಚೆನ್ನಾಗಿಂಟು, ಚಿಕ್ಕ ಚಿಕ್ಕದು. ಬೇಕಾ? ನೋಡಿದ್ದೆಲ್ಲ ಬೇಕು ನಿಮ್ಗೆ. ಇವ್ರು ಆಲ್ರೆಡಿ ಬಂದಿದ್ದಾರೆ, ನಾನು ಫಸ್ಟ್ ಟೈಮ್ ಬಂದದ್ದು. ಆಯ್ತಾ, ದಾದೆ ಏತ್ನೆತ್ತ ರೇಟ್ ಎತ್ತು ಎಷ್ಟಿದಕ್ಕೆ? Only 1,24,000. Only 1,24,000. Will you purchase this? No. ನಾವು ಊರಲ್ಲಿ ಮಾಡ್ಲಿಕ್ಕೆ ಹಾಕಿದ್ರೆ ಇದಕ್ಕಿಂತ ಕಮ್ಮಿಯಲ್ಲಿ ಬರುದಿಲ್ಲ. ಬರ್ತದೆ. ಇದಕ್ಕೆ 1,00,000 ಪಟ್ಟು ಎಷ್ಟು ಜಾಸ್ತಿ ಬರ್ತದೆ, ಚಂದ ಬರ್ತದೆ. ಚಂದ ಬರ್ತದೆ. ಹೌದು, ಇದಕ್ಕೆ 1,24,000 ಅದೇ ಕೊಡ್ತೀರಾ? 1,24,000 ಅದನ್ನು ಇಡುದಿಲ್ಲ.
ಹೊಸ ಮನೆ ಕಟ್ಟಿ ಬಂತ 20 ಬ್ಯಾಂಕ್ ಅಲ್ಲಿ ಇಡ್ಬೋದು. ಈಗ ಅದು ಎಲ್ಲಿ ಇಡುದು? ಇಡುದಿಲ್ಲ ಅದೇ ಜಾಗ ಕಮ್ಮಿ ಕರೆಕ್ಟ್. ಜಾಗ ಅಲ್ಲ. ಹೌದು ಹೌದಲ್ಲ, ಕರೆಕ್ಟ್ ಅಲ್ಲ ಹೇಳಿದ್ದು. ವೇಸ್ಟ್ ಆಫ್ ಮನಿ. ಮತ್ತೆ ಕಾಸ್ಟ್ ಜಾಸ್ತಿ ಆಯ್ತಾ ಒಟ್ರಲ್ಲಿ? ಅದೇ ಎಂತ ನೀವು ಹೇಳಿ, ಎಂತ ಹೇಳ್ಬೇಕು ನೀವು. ರೇಟ್ ಜಾಸ್ತಿ ಉಂಟು. ಹಾ ಸುಮ್ಮನೆ ಅಲ್ಲ, ಸುಮ್ಮನೆ ನೋಡ್ಬೇಕು ಅಷ್ಟೇ ನೋಡಿಕೊಂಡು ಹೋಗುದು ಅಷ್ಟೇ. ಕೋಟಿ ಆಗ್ಬೋದು ಬರುದು ತಗೊಂಡು ಹೋಗುದು. ಇದು ಚೆನ್ನಾಗಿದೆ. ಇಷ್ಟ ನೋಡಿದ್ರು ಚಂದ ಉಂಟಲ್ಲ, ಇದು ಒಂದೇ ಚಂದ ಇರೋದು. ಕಲರ್ ಎಲ್ಲ ಕಲರ್ ಕಾಂಬಿನೇಷನ್ ಚಂದ ಇದೆ. ಆದ್ರೆ ಅಷ್ಟೇ ಪಿರಿ ಇರ್ಬೋದು. ಬಿರಿಯಾನಿ ಪುಟ್ಟ 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 ಇದ್ದಿರುವಾಗ ಪುಟ್ಟ ಪುಟ್ಟ. ಹೌದು ಅಷ್ಟೇ. ಇಲ್ಲಿ ನೋಡಿ ಯಾರಿದು 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 ಇಬ್ರು? ನೀವು ಹೇಳ್ಬೇಕು, ನೋಡಿದವ್ರು ಹೇಳ್ಬೇಕು. ಹೋದ್ರು ಓಡಿ ಕಾಣ್ತಾನೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಐಕ್ಯದಲ್ಲಿ ಹೇಳ್ಬೇಕು. ಚೆನ್ನಾಗಿತ್ತು. ಮತ್ತೆ ಓಡಾಡಿ ಆಯ್ತು, ಓಡಾಡಿ ಆಯ್ತು, ತಿಂದಾಯ್ತು, ಸಾಕಾಯ್ತು. ನಾವು ಐಕ್ಯದಲ್ಲಿ ಬರೀ ನೋಡಿದ್ದು ಮತ್ತೆ ತಿಂದಿದ್ದು ಅಷ್ಟೇ ಅಷ್ಟೇ ಮಾಡಿದ್ದು ನಾವು. ಅದಕ್ಕೆ ಬಂದದ್ದು ಐಕ್ಯಗೆ ಅಲ್ವಾ? ಹೌದೌದು. ವಿಡಿಯೋದ ಬೇರೆ ಮೂರ್ದು ಅದಿರ್ತಿ. ಇವ್ರು ನೋಡಿ ಇಲ್ಲಿ. ಶೆಟ್ರೆ ಎಂಚತ್ತ ನೈಕ್ಯ ಹೇಗಿತ್ತು? ಸಡಿಲಾಯ್ತು. ಎಂತಾಯ್ತು? ಕೈ ಕಡೆಲ್ಲ ಸಡಿಲಾಯ್ತು. ತಿರುಗಿ 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 ತಿರುಗಿ. ಹೌದು, ಪಾರ್ಕಿಂಗ್ ನಮ್ದು ಪಾರ್ಕಿಂಗ್ ನಾವು ಬಿ ಅಲ್ಲಿ ಮಾಡಿದ್ದು. ಬಿ 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 ಆಚೆ. ಆಯ್ತು. ನಾನು ಫಸ್ಟ್ ಟೈಮ್ ಐಕ್ಯಾಗೆ ಬಂದದ್ದು, ಇವರು ಸೆಕೆಂಡ್ ಟೈಮ್ ಬಂದದ್ದು ಐಕ್ಯಾಗೆ. ಅವ್ರು ಬಂದಿದ್ದಾರೆ, ಅವರೆಲ್ಲ ಫಾಸ್ಟ್ ಪೀಪಲ್ಸ್. ನಮ್ದು ನಮ್ಗೆ ಅಲ್ಲಿ ಐಕ್ಯ ಎಲ್ಲ ಇಲ್ಲ ಅಲ್ಲ. ನಮ್ಮ ಎಂತ ನಮ್ದು ಮುಡುಬಿದ್ರೆಯಲ್ಲಿ ಎಲ್ಲ ಐಕ್ಯ ಎಲ್ಲ ಇಲ್ಲ. ಮಂಗಳೂರಲ್ಲಿ ಐಕ್ಯ ಉಂಟಾ? ಯಪ್ಪ, ನೀವು ಯಾವ ಐಕ್ಯಗೆ ಹೋಗಿ ಬಂದದ್ದು? ಈ ತರದ್ದೇ ಇತ್ತು. ಈ ತರದ ಅದು ಐಕ್ಯ ಅಲ್ವಾ ಅಂತ. ಇವರು ಮಂಗಳೂರಲ್ಲಿ ಒಂದು ಹೊಸ ಐಕ್ಯ ಮಾಡಿದ್ರು. ಹಾಗಾದ್ರೆ ಇವರೊಂದು ಹೊಸ ಐಕ್ಯ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿ ಮಂಗಳೂರಲ್ಲಿ ಅಲ್ವಾ? ಹೌದೌದು. ಬಟ್ಟೆ ಎಂತೆಲ್ಲ ಇತ್ತು? ಬಟ್ಟೆ ಎಲ್ಲ ಇದೆ ಲೈನ್ ಇದು ಲೈನ್ ಅಲ್ವಾ? ಹೌದೌದು. ಫಸ್ಟ್ ಆಚೆದ ಲೈನಾ? ಮೇಡಮ್ ಎಂತ ಊಟ ಮಾಡಿದ್ರೆ? ಪರೋಟ. ನೀವು ಪರೋಟ ತಿಂದದ್ದ, ನಾವು ಬಿರಿಯಾನಿ ತಿಂದದ್ದು. ಯಾಕೆ ನೀವು ಬಿರಿಯಾನಿ ಯಾಕೆ ತಿನ್ಲಿಲ್ಲ? ಇಷ್ಟ ಇದೆ. ಸರ್, ಇದು ಡೋರ್ ತೆಗಿಲಿಕ್ಕೆ ಆಗುದಿಲ್ಲ, ಇಲ್ಲಿ ಬೈಕ್ ಉಂಟು. ರಿವರ್ಸ್ ಹೋಗಿ. ಫೈನಲಿ ನಾವು ಹೋಗಿ ಬಂದ್ವಿ. ಈಗ ಸಡಿ ಬಾಯ್.
ನಮ್ ಕಾರ್ ಪಾರ್ಕಿಂಗ್ ಆಗ್ತಾ ಉಂಟು. ಇಲ್ಲಿ ಪಾರ್ಕಿಂಗ್ ಸ್ಪೇಸ್ ಅಷ್ಟಿಲ್ಲ, ಅದಕ್ಕೆ ಇಲ್ಲೇ ಹತ್ತಾ ಇದ್ದಾರೆ. ಏನ್ ಬಂದಿಲ್ಲ ನಮ್ ಜೊತೆ, ಬಂದಿಲ್ಲ. My husband's driving skills. Come on, husband. ಆಯ್ತು, ಹೋಗಿ ಬಂದಿ. ಈರೆಲ್ಲಿ ಬರ್ತಿದ್ದಾರೆ? ಎಲ್ಲಿ ಹೋಗಿ ಬಂದದ್ದು? ಹಾ, ಎಂತ ನಮ್ಮನ್ ಬಿಟ್ಟು ಹೋಗಿ ಬಂದದಾ? ತಿರ್ಗಾಡಿ ಎಂತ ನಮ್ಗೆ ಎಂತ ತರ್ಲಿಲ್ವಾ? ತರ್ಲಿಕ್ಕೆ ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಯಾಕೆ? ಅದು ರೋಡ್ ಕ್ರಾಸ್ ಮಾಡ್ಲಿಕ್ಕೆ ಆಗಲ್ಲ. ಯಾಕೆ? ಗಾಡಿ ನಿಲ್ಲಿಸ್ಕೊಂಡು. ಹಾ? ನಿಮ್ಮ ಮಗನ ಹತ್ರ ಹೇಳ್ಬೇಕಿತ್ತು ರೋಡ್ ಕ್ರಾಸ್ ಮಾಡಿಸ್ಲಿಕ್ಕೆ. ನಾವು ಮಾಡುದಿಲ್ಲ, ಯಾಕೆ? ನನಗೆ ಭಯ ಆಗ್ತದೆ. ಎಂತದ ಸ್ಮೈಲ್ ಕೊಡುದು? ಸ್ಮೈಲ್ ಕೊಡುದು ಎಂತ?